ಸುಖ ಸುಮ್ಮನೆ ಠಾಣೆಗೆ ಕರೆಸಿ ಬಿಜೆಪಿ ಕಾರ್ಯಕರ್ತರಿಗೆ ಥಳಿಸಿದ ಆರೋಪದ ಸಂಬಂಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಧಾರವಾಡದ ಶಹರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕಾಡದೇವರು ಮಠ ಅವರನ್ನು ಹುಬ್ಬಳ್ಳಿಯ ತಮ್ಮ ನಿವಾಸಕ್ಕೆ ಕರೆಸಿ ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಧಾರವಾಡದ ಗೊಲ್ಲರ ಓಣಿ ನಿವಾಸಿ ರವಿ ಗೊಲ್ಲರ ಎಂಬ ಕಟ್ಟರ್ ಬಿಜೆಪಿ ಕಾರ್ಯಕರ್ತನಿಗೆ ಥಳಿಸಿದ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಕೆಲವರ ಮಾತು ಕೇಳಿಕೊಂಡು ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ನೀಡುತ್ತಾರೆಂದು ಆರೋಪಿಸಲಾಗುತ್ತಿತ್ತೆ. ಅಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾದ ಕಾರ್ಯಕರ್ತರು ಸುಖಸುಮ್ಮನೆ ಠಾಣೆಗೆ ಕರೆಸಿ ಇಲ್ಲಸಲ್ಲದ ಆರೋಪ ಹೊರಿಸಿ ಮನಬಂದಂತೆ ಥಳಿಸಿದ್ದಾರೆಂದು ಅಳಲು ತೋಡಿಕೊಂಡಿದ್ದಾರೆ. ಅದರಂತೆ ಶಹರ ಠಾಣೆಯ ಇನ್ಸ್ಪೆಕ್ಟರ್ ಕಾಡದೇವರ ಮಠ ಅವರನ್ನು ಕರೆಸಿ ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡರು. ಠಾಣೆಗೆ ಕರೆಸಿ ಥಳಿಸಲು ನಿಮಗೇನು ಅಧಿಕಾರ ಇದೆ ಎಂದು ಇನ್ಸ್ಪೆಕ್ಟರ್ ಅವರ ವಿರುದ್ಧ ಗುಡುಗಿದ ಜೋಶಿ, ತಪ್ಪು ಮಾಡಿದರೆ ಶಿಕ್ಷೆ ನೀಡಿ, ಅನವಶ್ಯಕವಾಗಿ ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ನೀಡಬೇಡಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನೀವು ಇನ್ಸ್ಪೆಕ್ಟರ್ ಆಗ್ತಿದ್ರೆ ರೇಡ್ ಮಾಡಬೇಕಾಗಿತ್ತು, ನೀವು ವಿಡಿಯೋ ಮಾಡಿ ಹಿಡಿಬೇಕಾಗಿತ್ತು. ನಿಮ್ ಆಫೀಸ್ ಸ್ಟೇಷನ್ ಕರೆದು ನಿಮಗೇನು ಅಧಿಕಾರ ಐತ್ರಿ? ನಿಮಗ್ ಕರೆದು ಹೊಡೆಯುವಂತ ಅಧಿಕಾರ ಏನೈತಿ ನಿಮಗೆ? ನಿಮ್ ಕರಿ ಹೊಡೆಯುವಂತ ಅಧಿಕಾರ ಏನೈತಿ ನಿಮಗೆ? ಒಟ್ಟರು ಬರ್ರಿ, ನಾನು ಪೊಲೀಸ್ ಸ್ಟೇಷನ್ ನಾನು ಬರ್ತೀನಿ ನೋಡ್ರಿ ಏನ್ ಹಾಕೈತದ. ಯಾವ ಆಧಾರದ ಮೇಲೆ ಒಂಟೇನ್ ಕೇಸ್ ಐತ್ರಿ? ಹಳೆ ಕೇಸ್ ಏನಿತ್ತು? ಬಂದೂಕ್ ಇತ್ತಂತ ಹೇಳಿ ಬಂದೂಕ್ ತಗ ತೋರಿಸ್ರಿ ನೀವು ಫಸ್ಟ್. ಅದ ನೀವು ಪೊಲೀಸ್ ಸ್ಟೇಷನ್ ಹೊಡೆಯುವ ಅಧಿಕಾರ ಅವ್ರ ಕಡೆ ಏನಿದ್ರು ಕಾನೂನು ಪ್ರಕಾರ ಅಧಿಕಾರ ತಗೋಬೇಕಾಗಿತ್ತು. ನೀವು ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗಿತ್ತು. ಹೊಡೆಯುವ ಅಧಿಕಾರ ನಿಮ್ಗೇನೈತಿ? ಏನ್ ಬನ್ಮಾನಿ ಅಂತ ತಿಳ್ಕೊಂಡ್ರಿ ನೀವು? ಇದು ನಿರಪರಾಧಿಗಳನ್ನ ಕರೆದ ಯಾವ್ದೋ ಅಧಿಕಾರ ಇಲ್ಲ, ಮತ್ತೆ ಇದಿಲ್ಲ ಇದಿಲ್ಲ, ಪೊಲೀಸ್ ಸ್ಟೇಷನ್ ಕರೆದು ಹೊಡಿತೀರಿ ನೀವು? ಆಮೇಲೆ ಊರ್ ಬಿಡ ಸಂಖ್ಯೆ ಅದಾರ ಸರ್. ನಾನು ಊರ್ ಬಿಡ ಅಂತ ಸರ್ ನೀವು ಅಂದಿದ್ದು ಹೇಳೋದಿಲ್ಲ ಸರ್. ಅಲ್ಲ ನೀವು ಅಂದ್ರಿ ಸರ್, ಅವ್ನು ರೇಡ್ ಮಾಡಿ ಬಿಟ್ಬಿಡಿಸ್ತೇನೆ ಅಂತ ಹೇಳಿದ್ರಿ ಸರ್. ನೋಡ್ರಿ, ಇಸ್ಪೇಟ್ ಆಡೋದಿದ್ರೆ ರೇಡ್ ಮಾಡಿ ಹಿಡೀರಿ. ನೀವು ಇಸ್ಪೇಟ್ ಆಡೋದಿದ್ರೆ ರೇಡ್ ಮಾಡಿ ಹಿಡೀರಿ. ನಾವ್ ಯಾವ್ದು ಅಂತ ಸಪೋರ್ಟ್ ಮಾಡೋದು. ನೀವು ಹೊಡೆದ್ರೆ ಹೆಂಗ್ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದ? ನಮ್ ಸಿಂಪಲ್ ಒಂದ ಪ್ರಶ್ನೆ, ಅವ್ರು ತಪ್ಪು ಮಾಡ್ತಿದ್ರ ನಾ ಯಾವ್ದು ಸಪೋರ್ಟ್ ಮಾಡೋದಿಲ್ಲ. ನೀವು ಹೆಂಗ್ ಕರ್ಕೊಂಬಂದ್ ಹೆಂಗ್ ಹೊಡೆದ್ರಿ ನೀವು ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್ ಹೊಡಿಲಿಕ್ಕೆ ನಿಮ್ಗೆ ಏನ್ ಅಧಿಕಾರ ಐತೆ? ಹೊಡೆದಿಲ್ಲ ಅಂದ್ರೆ ಈಗ ಸದ್ಯ ಕಳಿಸ್ತೀನಿ, ನಾನು ಕೆಎಂಸಿ ಕಳಿಸ್ತೇನೆ. ಗಲ್ಲಿಗೆ ಹೊಡೆದೇನೆ ಅಂದ್ರೆ ಗಲ್ಲಿ ಹೊಡಕ್ ನಿಮ್ಗೇನ್ ಅಧಿಕಾರ ಐತೆ? ನಿಮಗೇನ್ ಅಧಿಕಾರ ಐತೆ? ನಿಮ್ಗೆ ಯಾಕೆ ನೀವು ಹೊಡೆಯಕ್ ನಿಮ್ಗೇನ್ ಅಧಿಕಾರ ಐತೆ? ಇಲ್ಲಿ ನೀವು ಡ್ಯೂಟಿ ಮೇಲೆ ಇದ್ರೆ ನಾ ಹೊಡೆದ್ರೆ ನಿಮ್ಗ ಇಲ್ಲಿ ನಮ್ಮ ಮಂದಿ ಬಹಳ ಅದಾರ. ನಿಮ್ ಗೊತ್ತಿದ್ರೆ ನಾ ನಿಮ್ಗ ಕಾನೂನು ಪ್ರಕಾರ ಅಲೋ ಐತೆ? ಅದ ಕಾನೂನು ಪ್ರಕಾರ ಅಲೋ ಐತಿ? ನಿಮ್ ಪೊಲೀಸ್ ಸ್ಟೇಷನ್ ಹೊಡಿದ್ ಕಾನೂನು ಪ್ರಕಾರ ಅಲೋ ಐತಿ? ಯಾವ ಆಧಾರದ ಮೇಲೆ ಹೊಡೆದ್ರಿ ನೀವು? ಹೊಡೆದಿರಿಲ್ಲ ಫಸ್ಟ್? ಹೊಡೆದಿರ ಇಲ್ಲ? ಹೊಡೆದಿರ ಇಲ್ಲ? ಯಾಕೆ ಹೊಡೆದಿರಿ? ನೀವು ಹೊಡೆದಿದ್ದು ರೆಕಾರ್ಡ್ ಆಗೈತಿ. ನಾ ಬರ್ತೀನಿ ಪೊಲೀಸ್ ಸ್ಟೇಷನ್ ಕಮಿಷನರ್. ನೋಡ್ರಿ, ನಿಮ್ ಸ್ವೀಟಿ ಬೇಡ ಏನು ಬೇಡ, ನಾ ಬರ್ತೀನಿ. ನಿಮ್ ಪೊಲೀಸ್ ಕಮಿಷನರ್ ಬರ್ತೀನಿ, ನಿಮ್ ಡಿಜಿಗೂ ಮಾತಾಡ್ತೀನಿ. ನೀವು ಪಾಲಿಟಿಕ್ಸ್ ಬೇಡಾಗಿದ್ದೀರಿ ಇದ್ರಾಗ ಸಿಂಪಲ್. ಯಾರು ಹಿರಿಯರು ಬಂದ್ರೆ ಅವ್ರ ಗೌರವ ಇಲ್ಲ. ನಮ್ಮ MLC ಮಾಡಿಸ್ಬೇಕು, ಕರ್ಕೊಂಡೇ ಹೋಗ್ಬೇಕು. ಒಂದ್ MLC ಮಾಡಿಸಿ ಏನಾಕೈತೆ ಒಮ್ಮೆ ನೋಡಿ ಬಿಡೋಣ. ಯಾರ್ದೋ ಕಾಂಗ್ರೆಸ್ ತವ್ರ ಮಾತು ಕೇಳಿ ಹೊಡೆಯಾಕ ನಿಮ್ಗೆ ಅಧಿಕಾರ ಏನೈತಿ? PS ಆಗ ಹೊಡೆದಿದ್ದಾನ? PS ಆಗ ಹೊಡೆದಿದ್ದಾನ? ಗಣೇಶ ಚೌತಿಗಿರಿ ಜನ್ಮಾಷ್ಟಮಿಗೆ ಇದೇ ತರ ಮಾಡ್ಯಾರ ಸರ್. ಅಶೋಕ್ ಅಂತಂದು PSI ಇದಾರೆ ಸರ್. ಅವ್ರಿಗೆ ಮಾಡಿದ 3